ನಮಸ್ಕಾರ ಎಲ್ಲರಿಗೂ. ಮಂಕುತಿಮ್ಮನ ಕಗ್ಗವನ್ನ ಪ್ರೀತಿಯಿಂದ ಆಲಿಸುತ್ತಿರುವ ತಮಗೆಲ್ಲರಿಗೂ ಮತ್ತೊಮ್ಮೆ ನಮನಗಳು. ಇಂದಿನ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ 111. ನಾನು ಕರುಣಾಕರ ಬಳಕೂರು, ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ಕಗ್ಗವನ್ನು ಕೇಳಿ ಬರೋಣ. ಹೃದಯದ ಅಬ್ಬರವು ಏನು ಹೊಟ್ಟೆಯ ಉಬ್ಬರದಂತೆ, ಅದರ ಇಳಿತ ಕೊರಳ ನಾಳದ ಸತ್ತಿನಿಂದ, ಅದೇ ನಗುವು ದುಗುಡಗಳು, ಅದೇ ಹೊಗಳು ತೆಗಳುಗಳು, ಅದನ್ನು ಇಳಿಸೇ ಶಾಂತಿಯಲೋ ಮಂಕುತಿಮ್ಮ. ಹೃದಯದಬ್ಬರವೇನು ಹೊಟ್ಟೆಯುಬ್ಬರದಂತೆ, ಅದರಿಳಿತ ಕೊರಳ ನಾಳದ ಸದ್ದಿನಿಂದ, ಅದೆ ನಗುವುದು ಗುಡಗಳು, ಅದೆ ಹೊಗಳು ತೆಗಳುಗಳು, ಅದನಿಳಿಸೆ ಶಾಂತಿಯಲೋ ಮಂಕುತಿಮ್ಮ, ಅದನಿಳಿಸೆ ಶಾಂತಿಯಲೋ ಮಂಕುತಿಮ್ಮ. ಬಂಧುಗಳೇ, ಭೂಮಿಯ ಮೇಲೆ ಮನುಷ್ಯ ತನ್ನ ಹೊಟ್ಟೆಯನ್ನ ತುಂಬಿಸಿಕೊಳ್ಳುವುದಕ್ಕಾಗಿ ನೂರಾರು ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ. ಹುಟ್ಟಿದ ಕಾರಣಕ್ಕಾಗಿ ಹೊಟ್ಟೆ ತುಂಬಿಸಿಕೊಳ್ಳಬೇಕು. ಹಾಗಾಗಿ ಬೇರೆ ಬೇರೆ ವೃತ್ತಿಯನ್ನ ಆತ ಅನುಸರಿಸಿಕೊಂಡು ಹೋಗ್ತಾನೆ. ದೇಹದ ಭೌತಿಕ ಬೆಳವಣಿಗೆಗೆ ಆಹಾರದ ಅಗತ್ಯವಿದೆ. ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿನ ಹಿಂದೆ ಅಥವಾ ಅವನ ಕಾಯಕದ ಹಿಂದೆ ಒಂದು ಉದ್ದೇಶ ಅಂತ ಇರ್ತದೆ. ತನ್ನ ಸಂಸಾರದ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ನೆಪದಲ್ಲಿ ಆಹಾರ ವಸ್ತ್ರಾದಿಗಳನ್ನ ಸಂಪಾದಿಸುವುದು ಅವನ ಪರಮ ಗುರಿಯಾಗಿರುತ್ತದೆ. ಹೊಟ್ಟೆಯ ಹಸಿವು ಚುರುಗುಟ್ಟಿದಾಗ ಮನುಷ್ಯನ ಹೃದಯ ಮತ್ತು ಮನಸ್ಸು ಕೂಡ ಪರದಾಡ್ತಾ ಇರ್ತದಂತೆ. ಹಸಿದವರ ಮುಂದೆ ಹೆಚ್ಚು ನಾವು ಭಾಷಣ ಮಾಡಬಾರ್ದಂತೆ. ಎಷ್ಟೇ ಹೇಳಿದ್ರು ಅವರು ಕಿವಿ ಕೇಳಿಸ್ಕೊಳ್ಳೋದಿಲ್ಲ, ಯಾಕಂದ್ರೆ ಹೊಟ್ಟೆ ತುಂಬಾನೇ ಹಸಿದು ಇರ್ತದೆ. ಹಾಗಾಗಿ ಇಲ್ಲಿ ದುಡಿದ ಹೃದಯ ಮತ್ತು ಮನಸ್ಸುಗಳಿಗೆ ಭಾವನೆಗಳ ಶಾಂತ ಪ್ರಪಂಚ ಬೇಕು. ದುಡಿದಿರುವ ಮನಸ್ಸಿಗೆ ಅಥವಾ ಹೃದಯಕ್ಕೆ ಭಾವನೆಗಳನ್ನು ತುಂಬಿರುವ ಶಾಂತ ಪ್ರಪಂಚದ ಅಗತ್ಯ ಇದೆ. ಭಾವನೆಯ ಹಸಿವಿನಿಂದ ತಿನ್ನುವ ಆಹಾರವು ದೇಹದ ಕೊರಳ ನಾಳದಿಂದ ಒಳ ಹೋಗುವ ಹಾಗೆ ಹೃದಯದ ಹಾರಾಟವು ಸಹ ಕೊರಳ ನಾಳದಿಂದಲೇ ಮನುಷ್ಯನ ಸಾಮಾನ್ಯವಾದಂತಹ ನಗು ಇರಬಹುದು, ಕೋಪ ಇರಬಹುದು, ಹೊಗಳಿಕೆ ತೆಗಳಿಕೆ ಇತ್ಯಾದಿಗಳೆಲ್ಲವೂ ಕೂಡ ಆ ಮೂಲಕವೇ ಹೊರಹೊಮ್ಮುವಂತಹದ್ದು. ಹೀಗೆ ಮನುಷ್ಯನ ವ್ಯಕ್ತಿತ್ವದಲ್ಲಿ ಭಾವನೆಗಳು ವ್ಯಕ್ತಪಡುವುದರಿಂದ ಅವನ ವ್ಯಕ್ತಿತ್ವವು ಕೂಡ ಆ ಮೂಲಕವೇ ವ್ಯಕ್ತ ಆಗ್ತದೆ. ಸಮಯ ಮತ್ತು ಸಂದರ್ಭಕ್ಕೆ ಸರಿಯಾಗಿ ಕ್ಷಣ ಕ್ಷಣಕ್ಕೂ ಕೂಡ ಅವನ ಭಾವನೆಗಳ ನೆಲೆಯಲ್ಲಿಯೇ ನಡವಳಿಕೆಗಳು ಕೂಡ ಬದಲಾವಣೆ ಆಗ್ತಾ ಇರ್ತದೆ. ನಾವೆಷ್ಟೋ ಬಾರಿ ಹೇಳ್ತೇವೆ, ಯಾಕೆ ಇವತ್ತು ನಿನ್ನ ನಡವಳಿಕೆ ಬದಲಾವಣೆ ಆಗಿದೆ, ಯಾಕೆ ನೀನು ಈ ರೀತಿ ಇದೆಯಾ ಅಂತ ಹೇಳ್ತೇವೆ. ಅದು ಯಾವುದೋ ಒಂದು ರೀತಿಯ ಮನಸ್ಸಿನ ಮೇಲೆ ಅವನಿಗೆ ಆಘಾತ ಆದಾಗ ಅವನು ಇಡೀ ಒಂದು ಸಂಪೂರ್ಣವಾದ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗುವುದನ್ನ ನಾವು ಕಾಣಬಹುದು. ಹಾಗಾಗಿ ಅವು ಮನಸ್ಸಿನಲ್ಲಿ ಆಗುವ ತಲ್ಲಣಗಳ ಹಿನ್ನೆಲೆಯಲ್ಲಿ ವ್ಯಕ್ತಗೊಳ್ಳುವುದನ್ನ ನಾವು ಸೂಕ್ಷ್ಮವಾಗಿ ಗುರುತಿಸಬೇಕಾಗ್ತದೆ. ಬದುಕಿನ ಒತ್ತಡಗಳ ನಡುವೆ ನೂರಾರು ವಿಚಾರಗಳ ಸಂಘರ್ಷಗಳು ನಡೆಯುವ ಕಾರಣ ಮನಸ್ಸನ್ನ ಶಾಂತವಾಗಿರಲು ಕಷ್ಟ ಸಾಧ್ಯ. ನಮ್ಮ ಮನಸ್ಸಿನಲ್ಲಿ ಮೂಡುವ ಅನ್ಯ ವಿಚಾರಗಳಿಂದ ದೂರವಿದ್ದು ಉತ್ತಮ ವಿಚಾರ ಮತ್ತು ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದಾಗ ಪ್ರಶಾಂತವಾದಂಥ ವಾತಾವರಣ ನಿರ್ಮಾಣ ಆಗ್ತದೆ. ಈ ಎಲ್ಲ ಕ್ರಿಯೆಗಳು ಮನುಷ್ಯನ ದೇಹದಲ್ಲಿ ನಡೆಯುವಾಗ ಅವನ ಮನಸ್ಸಿನ ಭಾವನೆ ಕೂಡ ಶಾಂತವಾಗ್ತದೆ. ಭಾವನೆಗಳು ಶಾಂತವಾಗುವುದರ ಮೂಲಕ ಮಾನಸಿಕವಾದಂತಹ ಒಂದು ಶಾಂತಿ ಸಿಗ್ತದೆ. ಆದರೆ ಜಗತ್ತಿನೊಂದಿಗಿನ ಬಂಧವನ್ನ ಕಳಿಸಿಕೊಳ್ಳಲು ಸಾಧ್ಯವಿಲ್ಲ. ಅದರೊಂದಿಗೆ ನಿರಂತರವಾಗಿ ನಾವು ಹೋರಾಟವನ್ನ, ಹೊಡೆದಾಟವನ್ನ, ಬಡಿದಾಟವನ್ನ ಮಾಡಿರಲೇಬೇಕಾಗ್ತದೆ. ಹಾಗಾಗಿ ಮನಸ್ಸಿನ ಭಾವನೆಯನ್ನ ಶಾಂತವಾಗಿಸುತ್ತಾ ಬದುಕಿನ ಪಥದತ್ತ ಸಾಗಬೇಕಾಗಿದೆ. ಬಂಧುಗಳೇ, ಇಂದು ನಮ್ಮೊಂದಿಗೆ ಕಗ್ಗ ಮಾಲಿಕೆಯಲ್ಲಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಲಿಕ್ಕೆ ಶ್ರೀಯುತ ಚೇತನ್ ಕುಮಾರ್ ಅವರಿದ್ದಾರೆ. ಬನ್ನಿ ಅವರ ನುಡಿಗಳಿಗೆ ಕಿವಿಯಾಗೋಣ. ನಮಸ್ಕಾರ, ನಾನು ಚೇತನ್ ಶೆಟ್ಟಿ ಕೋವಾಡಿ, ಡಾಕ್ಟರ್ BB ಹೆಗಡೆ ಪ್ರಥಮ ದರ್ಜೆ ಕಾಲೇಜು ಕುಂದಾಪುರ. DVG ಅವರ ಮಂಕುತಿಮ್ಮನ ಕಗ್ಗ ಬದುಕಿನ ದರ್ಶನ ನೀಡುವಂತ ಶ್ರೇಷ್ಠ ಕಾವ್ಯ. ವರ್ತಮಾನದ ತಲ್ಲಣಗಳಿಗೆ ಇಲ್ಲಿ ಉತ್ತರವಿದೆ. ಜ್ಞಾನವೇ ಬೆಳಕು ಶೀರ್ಷಿಕೆ ಅಡಿಯಲ್ಲಿ ಕಗ್ಗದ ಸರಣಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬರುತ್ತಿದೆ. ಈ ಕಾರ್ಯಕ್ರಮ ಶತಕದ ಗಡಿ ದಾಟಿರುವುದು ಸಂಭ್ರಮದ ವಿಷಯ. ಇಂಥ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಸಂಯೋಜಿಸಿ ಕಗ್ಗದ ವಾಚನ ಮತ್ತು ವ್ಯಾಖ್ಯಾನದಲ್ಲಿ ತೊಡಗಿಕೊಂಡಿರುವ ನನ್ನ ಸನ್ಮಿತ್ರರಾದಂಥ ಕರಾವಳಿ ಭಾಗದ ಬಹುಮುಖ ಪ್ರತಿಭೆ ಕರುಣಾಕರ್ ಬಳಕೂರ್ ಅವರಿಗೆ
ಕಗ್ಗಕ್ಕೆ ಧ್ವನಿಯಾಗುತ್ತಿರುವಂಥ ವಿದ್ವಾನ್ ಸುರೇಶ್ ರಾವ್ ಒತ್ತೂರ್ ಅವರಿಗೆ ಧನ್ಯವಾದಗಳು. ಇಂಥ ಅರ್ಥಪೂರ್ಣ ಕಾರ್ಯಕ್ರಮ ಭವಿತವ್ಯದಲ್ಲಿ ಮತ್ತಷ್ಟು ಬೆಳಕು ಕಾಣಲಿ, ಆ ಮೂಲಕ ಸಾಹಿತ್ಯಾಸಕ್ತರ ಜ್ಞಾನದ ಹಸಿವು ಇಂಗಲಿ ಎಂಬುದು ನಮ್ಮೆಲ್ಲರ ಹೆಬ್ಬಯಕೆ. ಧನ್ಯವಾದಗಳು ನಿಮ್ಮ ನುಡಿಗಳಿಗೆ. ಜ್ಞಾನದ ಬೆಳಕು ಕಗ್ಗ ಪ್ರಸಾರವು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಪ್ರಸಾರವಾಗುತ್ತೆ. ದಿನಕ್ಕೊಬ್ಬರಂತೆ ಮಂಕುತಿಮ್ಮನ ಕಗ್ಗದ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಲಿದ್ದಾರೆ. ತಮ್ಮೆಲ್ಲರ ಸಹಕಾರಕ್ಕೆ ಮತ್ತೊಮ್ಮೆ ಶರಣು ಹೇಳುತ್ತಾ ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.